ಇವತ್ತಿನ ನಮ್ಮ ರೆಸಿಪಿ ಮರ್ವಾಯಿ ಸುಕ್ಕ. ಮಂಗಳೂರು ಕಡೆ ಎಲ್ಲ ತುಂಬ ಫೇಮಸ್ ಇದೆ. ಇವತ್ತು ಈ ಸುಕ್ಕ ಹೇಗೆ ರೆಡಿ ಮಾಡೋದು ಅಂತ ನಾವು ನೋಡೋಣ. ಮರ್ವಾಯಿ ಸುಕ್ಕ ಕೇಳಿದಾಗಲೇ ಬಾಯಲ್ಲಿ ನೀರಿರುತ್ತೆ. ನಾವು ಸುಮಾರು 1-1.5 kg ಅಷ್ಟು ಮರ್ವಾಯಿ ಸುಕ್ಕವನ್ನು ತಗೊಂಡಿದ್ದೇವೆ. ಇದನ್ನು ಚೆನ್ನಾಗಿ ನೀರಲ್ಲಿ ಹಾಕಿ ತೊಳೆಯೋಣ. ಚೆನ್ನಾಗಿ ತೊಳೆಯಬೇಕು. ತೊಳೆದ ಮೇಲೆ ನೀರಲ್ಲಿ ಇಟ್ಟು ಬಿಡೋಣ ಸ್ವಲ್ಪ ಹೊತ್ತು. ಇದಕ್ಕೆ ಇವಾಗ ಮಸಾಲೆ ರೆಡಿ ಮಾಡೋಣ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಗಿಡ್ಡ ಮೆಣಸು ಹಾಗೂ ಉದ್ದ ಮೆಣಸು ಅಂದರೆ ಬ್ಯಾಡಗಿ ಮೆಣಸನ್ನು ಚೆನ್ನಾಗಿ ಹುರಿಯೋಣ. ಚೆನ್ನಾಗಿ ಹುರಿದ ಮೇಲೆ ಇದನ್ನು ಒಂದು ಸಪ್ರೇಟಾಗಿ ಇಟ್ಟು ಬಿಡೋಣ. ಅದಾದ ಮೇಲೆ ಇದಕ್ಕೆ ಮೆತ್ತೆ, ಜೀರಿಗೆ, ಕೊತ್ತಂಬರಿ, ಸಾಸಿವೆ ಇದನ್ನು ಮತ್ತು ಬೇವು ಸೊಪ್ಪು ಇದನ್ನು ಹಾಕಿ ಚೆನ್ನಾಗಿ ಹುರಿಯೋಣ. ಕರಿಬೇವು ಹಾಕಿ ಚೆನ್ನಾಗಿ ಹುರಿಬೇಕು. ಇದಕ್ಕೆ ಕಾಯಿ ತುರಿ ಮುಖ್ಯವಾಗಿ ಬೇಕಾಗುತ್ತೆ ಸುಕ್ಕ ಮಾಡೋದಾದರೆ. ಸೊ ಒಂದು ತೆಂಗಿನಕಾಯಿಯನ್ನು ತಗೊಂಡು ತುರಿ ರೆಡಿ ಮಾಡೋಣ. ಈ ತೆಂಗಿನಕಾಯಿ ತುರಿಗೆ ಸ್ವಲ್ಪ ಹುಳಿ ರುಚಿಗೆ ಬೇಕಷ್ಟು, ಬೆಳ್ಳುಳ್ಳಿ ಮತ್ತು 1-2 ಟೀ ಸ್ಪೂನು ಅರಸಿನ, ಈರುಳ್ಳಿ ಹಾಕಿ ಅದೇ ಬಾಣಲೆಯಲ್ಲಿ ಇದನ್ನು ಕೂಡ ಚೆನ್ನಾಗಿ ಹುರಿಯಬೇಕು. ಅಂದರೆ ಇದರ ಕಲರ್ ಚೇಂಜ್ ಆಗುತ್ತೆ ನೋಡಿ, ಅಂದರೆ ಹಳದಿ ಕಲರ್ ಬರುತ್ತೆ, ಅಲ್ಲಿವರೆಗೆ ತುರಿಬೇಕು. ಇದನ್ನು ಹುರಿಯಬೇಕು. ಚೆನ್ನಾಗಿ ಹುರಿದ ಮೇಲೆ ಸೈಡಿಗೆ ಇಟ್ಕೊಂಡು ಈಗ ಇದಕ್ಕೆ ಮಸಾಲೆ ರೆಡಿ ಮಾಡೋಣ. ಕರೆಯೋಣ ಮಸಾಲೆ. ಮೊದಲಿಗೆ ಮೆಣಸು, ಬರೀ ಮೆಣಸನ್ನು ಮಾತ್ರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಫಸ್ಟ್. ನಾವೀಗ ಕಲ್ಲಲ್ಲಿ ಅರಿಯುತ್ತಿದ್ದೇವೆ. ಮುಂಚಿನ ಕಾಲದಲ್ಲಿ ಇದೇ ಕಲ್ಲಲ್ಲೆಲ್ಲ ಅರಿಯುತ್ತಿದ್ದರು. ಇವಾಗ ಕೂಡ ಹಳ್ಳಿ ಕಡೆ ಇದೆ. ಇನ್ನು ಕೆಲವೊಂದು ಕಡೆ ನೆನಪು ಮಾತ್ರ ಇದೆ. ಈಗ ಅದಕ್ಕೆ ಹುರಿದ ಕೊತ್ತಂಬರಿ, ಕರಿಬೇವು, ಸಾಸಿವೆ, ಜೀರಿಗೆಯನ್ನು ಹಾಕಿ ಮತ್ತೆ ಚೆನ್ನಾಗಿ ಕರೆಯೋಣ. ಚೆನ್ನಾಗಿ ಅರಿಬೇಕು. ಒಳ್ಳೆ ಚೆನ್ನಾಗಿ ಪೇಸ್ಟ್ ಥರ ಆದರೆ ಅದಕ್ಕೆ ನಾವು ಹುರಿದ ತೆಂಗಿನ ತುರಿ ಅದನ್ನು ಹಾಕಿ ಮತ್ತೆ ಅರೆಯಬೇಕು. ಇವಾಗ ತುಂಬ ಪೇಸ್ಟ್ ಮಾಡೋದು ಬೇಡ. ತೆಂಗಿನಕಾಯಿ ಉದ್ದ ಅರೆಯಬೇಕು ನೋಡಿ, ಈ ಥರ ಬರಬೇಕು. ಈ ಥರ ಬಂದಮೇಲೆ ಈಗ ಇದು ನಾವು ಅರೆದ ಕಲ್ಲಿನ ನೀರು ಅದನ್ನು ತೆಗೆದು ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಿದ್ದೆ. ಅದಕ್ಕೆ ಸ್ವಲ್ಪ ಎಣ್ಣೆ, ಈರುಳ್ಳಿ ಹಾಕಿ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಕರಿ ಲೀವ್ಸ್ ಹಾಕಿ ಶುಂಠಿಯನ್ನು ಹಾಕಿದೆ. ಅದಾದಮೇಲೆ ಕಲ್ಲನ್ನು ತೊಳೆದ ನೀರು ಇದು, ಅದನ್ನು ಸ್ವಲ್ಪ ಕುದಿ ಬರಿಸಬೇಕು.
ಇದಕ್ಕೆ ಇವಾಗ ಮರವಾಯನ್ನು ಹಾಕೋಣ. ಇದನ್ನು ಈಗ ಚೆನ್ನಾಗಿ ಬೇಯಿಸಲು ಬಿಡೋಣ. ಈಗ ಬೆಂದಿದೆ. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಅದರ ಚಿಪ್ಪು ಓಪನ್ ಆಗಿರುತ್ತೆ. ಓಪನ್ ಆದಾಗ ಅದು ಬೆಂದಿದೆ ಅಂತ ಲೆಕ್ಕ. ಈಗ ಇದಕ್ಕೆ ನಾವು ಸ್ವಲ್ಪ ಟೊಮೆಟೊ ಹಾಕಿದೆವು. ರುಚಿಗೆ ತಕ್ಕಷ್ಟು ಉಪ್ಪು, ಈಗ ನಾವು ರೆಡಿ ಮಾಡಿದಂತಹ ಅರೆದು ಹೊಂದಿರುವಂತಹ ಮಸಾಲವನ್ನು ಬೆರೆಸಿದ್ದೇವೆ. ಈಗ ಇದನ್ನು ಚೆನ್ನಾಗಿ ಬೆರೆಸಬೇಕು. ಸ್ವಲ್ಪ ಹಿಂಗು ಹಾಕಿದ್ದೇವೆ. ಈಗ ಬೇಯಿಸಬೇಕು. ಚೆನ್ನಾಗಿ ಬೇಯಿಸಿದರೆ ಈಗ ಮಸಾಲ ನಮ್ಮದು ರೆಡಿ ಆಯಿತು. ಈಗ ಸವಿಯಲು ಮರವಾಯಿ ಸುಕ್ಕ ರೆಡಿ. ಬನ್ನಿ ಟೇಸ್ಟ್ ಮಾಡೋಣ.